ವಿಟ್ಲದ ಮೇಗಿನಪೇಟೆಯ ಬದ್ರಿಯಾ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಸುಜುಕಿ ಪಿಎಸ್ ಮೋಟಾರ್ಸ್ ಶೋರೂಮ್ ಉದ್ಘಾಟನೆಗೊಂಡಿತು. ಸೈಯದ್ ಅಲಿ ತಂಗಲ್ ಕುಂಬೋಳ್ ಅವರು ನೂತನ ಶೋರೂಮ್ ಅನ್ನು ಉದ್ಘಾಟಿಸಿ ದುವಾ ಆಶೀರ್ವಚನ ನೀಡಿದರು. ಏರಿಯಾ ಸರ್ವಿಸ್ ಮ್ಯಾನೇಜರ್ ಕಿಲ್ಲನಾರ್ ರಮಣ ಬಾಬು ಅವರು ನೂತನ ಸರ್ವಿಸ್ ವಿಭಾಗವನ್ನು ಉದ್ಘಾಟಿಸಿದರು. ವಿಟ್ಲ ಕೇಂದ್ರ ಜುಮ್ಮಾ ಮಸೀದಿಯ ಖತೀಬ್ ಮೊಹಮ್ಮದ್ ಅಲಿ ಫೈಜಿ ಇರ್ಫಾನಿ, ವಿಟ್ಲ ಟೌನ್ ಮಸೀದಿಯ ಖತೀಬ್ ಅಬ್ಬಾಸ್ ಮದನಿ, ಅಕ್ಕರಂಗಡಿ ಖತೀಬ್ ಉಸ್ಮಾನ್ ರಜಿ ಬಕಾಬಿ ಭಾಗವಹಿಸಿದ್ರು. ಅದರಲ್ಲಿ ಇವತ್ತು ಪಿಎಸ್ ಮೋಟಾರ್ಸ್ ಅವರು ಸುಜುಕಿ ಸ್ಕೂಟರ್ನ ಡೀಲರ್ ಆಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿಟ್ಲದಲ್ಲಿ ಅಂತೂ ಸುಜುಕಿ ಮೋಟಾರ್ಸ್ ಖಂಡಿತವಾಗಿ ಬೇಕಿತ್ತು. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ, ನಾನು ಟೂ ವೀಲರ್ ಪ್ರಾರಂಭ ಮಾಡಿದ್ದೆ ಸುಜುಕಿಯಲ್ಲಿ. ಸುಜುಕಿ ಪ್ರಾರಂಭ ಮಾಡಿ 3 ಗಾಡಿ ನಾನು ಯೂಸ್ ಮಾಡಿದ್ದೇನೆ. ಆದ್ರೆ ಪುತ್ತೂರಿಗೆ ಹೋಗ್ಬೇಕು ಅಂತ ಹೇಳುವ ಒಂದು ಕಷ್ಟದಲ್ಲಿ ನಾನು ಬೇರೆ ಗಾಡಿ ತಗೊಂಡೆ. ನಿನ್ನೆ ನಮ್ಮ ಹತ್ರ ಮಾತಾಡುವಾಗ ನಾನು ಹೇಳಿದೆ, ಒಳ್ಳೇದಾಯ್ತು ವಿಟ್ಲದಲ್ಲಿ ಸುಜುಕಿ ಮಾಡಿದ್ದು ಅಂತೇಳಿ. ಆಗ್ಲಿ, ಈ ವಿಟ್ಲದಲ್ಲಿ ಒಂದು ಸರ್ವಿಸ್ ಒಳ್ಳೆಯ ರೀತಿಯಲ್ಲಿ ಕೊಟ್ಟು ಬರುವಂತ ಗಿರಾಕಿಗಳಿಗೆ ಬರುವಂತ ಮೋಟಾರ್ ಬೇಕು ಅಂತ ಹೇಳುವವರಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಈ ಪಿಎಸ್ ಮೋಟಾರ್ಸ್ ನಡೀಲಿ. क्योंकि इतना बहुत सेटअप दे दिया ये विट्ला गांव में हमको सुजुकी कंपनी इंदा. ओके, थैंक्स टू एंटायर PS Motors team and अनगा मोटर्स फनीसान ऑल्सो. सो बहुत धन्यवाद है, इतना बहुत बढ़िया सेटअप दे दिया इधर. सो इस प्रकार सभी कस्टमर्स को ओके सेल्स एंड सर्विस में अच्छे एक्सपीरियंस देने तो कंपनी बहुत ओके हैप्पी है. So मेरा congratulations to PS Motors once again for giving beautiful setup in Vitla town. Okay, अभी तक ओनली होंडा और यमाहा है ये गांव में. वो होंडा के ऑपोजिट में इतना बहुत बढ़िया सेटअप दे दिया. So same efforts continue to get the more customers to our showroom. Okay, thanks to all and congratulations to PS Motors team. ಪ್ರತಿಯೊಂದು ಸಂಸ್ಥೆಯನ್ನು ಕೂಡ ಸಮಾನವಾಗಿ ಬೆಳೆಸಬೇಕು ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಅವರಿಗೆ ಬಹಳ ಆತ್ಮೀಯತೆ ಇರುವವರಿದ್ರು ಕೂಡ ಅಥವಾ ಬೇರೆ ಎಲ್ಲ ವಿಧದಲ್ಲೂ ಕೂಡ ಅವರ ಜೊತೆ ಇರುವವರಿದ್ರು ಕೂಡ ಹೊಸ ಒಂದು ಸಂಸ್ಥೆ ಬಂದಾಗ ಅದನ್ನ ಬೆಂಬಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು ಅದು ವಿಟ್ಲ ಜನತೆಯ ಹೃದಯ ಶ್ರೀಮಂತಿಕೆ ಆಗಿರ್ತದೆ. ಆ ಕಾರಣದಿಂದ ವಿಟ್ಲದಲ್ಲಿ ಯಾವುದೇ ವ್ಯವಹಾರ ವ್ಯಾಪಾರಗಳನ್ನ ಬಂದಂತಹ ಸಂದರ್ಭದಲ್ಲಿ ಅದು ಯಶಸ್ಸಿನ ಮೆಟ್ಟಿಲು ಏರೇ ಇರ್ತದೆ ಅನ್ನುವಂತಹ ಭರವಸೆ ಆ ಒಂದು ವ್ಯಾಪಾರಸ್ಥರಿಗೆ ಇದೆ. ಆ ಭರವಸೆಯನ್ನ ವಿಟ್ಲದ ಜನತೆ ಸುಳ್ಳು ಮಾಡುವುದಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಗೆ ಇದೆ. ನಮ್ಮನ್ನ ಈ ಒಂದು ಸಂಸ್ಥೆಯ ಉದ್ಘಾಟನಾ ಸಮಾರಂಭಕ್ಕೆ ನೀವು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಹೇಳುವಂತಹ ಸಂದರ್ಭದಲ್ಲಿ ನಮ್ಗೆ ನಿಮ್ಮಲ್ಲಿ ಈ ಒಂದು ಸಂಸ್ಥೆಯೊಂದಿಗೆ ಹೇಳಲಿಕ್ಕೆ ಇರುವಂತದ್ದು ಅತ್ಯಂತ ಕನಿಷ್ಠ ಲಾಭದೊಂದಿಗೆ ಖರೀದಿದಾರರಿಗೆ ಅನುಕೂಲವಾಗುವಂತಹ ನಿಟ್ಟಿನ ಒಂದು ಲಘುಮುಖದ ಸೇವೆಯನ್ನ ನಾವು ಈ ಒಂದು ಸಂಸ್ಥೆ ಈ ವಿಟ್ಲ ಜನತೆಗೆ ನೀಡಬೇಕಾಗಿದೆ. ಬರಬೇಕು, ವ್ಯಾಪಾರಗಳು ಬರಬೇಕು, ಇವತ್ತು ವ್ಯಾಪಾರದ ಸಂಸ್ಥೆಗಳು ಬರಬೇಕು, ಅಥವಾ ಬೇರೆ ಬೇರೆ ರೀತಿಯ ಇವತ್ತು ಜನರನ್ನು ಆಕರ್ಷಣೆ ಮಾಡುವಂತ ಗ್ರಾಮೀಣ ಪ್ರದೇಶದಿಂದ ಮತ್ತು ಬೇರೆ ಬೇರೆ ಜನರನ್ನು ಇವತ್ತು ವಿಟ್ಲಪೇಟೆಗೆ ಬರುವಂತ ರೀತಿಯಲ್ಲಿ ವ್ಯವಹಾರಗಳು ಪ್ರಾರಂಭ ಆದಾಗ ಮಾತ್ರ ಒಂದು ಪಂಚಾಯತ್ ಪಟ್ಟಣ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ರೀತಿಯಲ್ಲಿ ನಮ್ಮ PS Motors ದ್ವಿಚಕ್ರ ವಾಹನ ಸ್ಕೂಟರ್ ಇರಬಹುದು, ಬೇರೆ ಬೇರೆ ದ್ವಿಚಕ್ರ ವಾಹನಗಳನ್ನು ಒಂದು ಸಂಸ್ಥೆಯ ಅಲ್ಲಿ ಶೋರೂಮಿನ ಮೂಲಕ ಶೋರೂಮ್ ಅನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಅವರದೇ ಆದಂತಹ ರೀತಿಯಲ್ಲಿ ಒಂದು ವಿಟ್ಲಪೇಟೆಗೆ ಒಂದು ಕೊಡುಗೆಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಎಂಬುದು ನಮಗೆ ವಿಟ್ಲ ಜನರಿಗೆ ಬಹಳ ಸಂತೋಷದ ಒಂದು ವಿಚಾರ. ಇವತ್ತು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಅನೇಕ ಸಂಸ್ಥೆಗಳು ಈ ಪೇಟೆಗೆ ಬರುವುದರ ಮುಖಾಂತರ ಈಗಾಗಲೇ ಪ್ರಸ್ತಾವ ಇದೆ. ಏನಂದ್ರೆ ವಿಟ್ಲ ಅಂದ್ರೆ ಕೇಂದ್ರ ಒಂದು ತಾಲೂಕಿನ ಕೇಂದ್ರ ಸ್ಥಾನ ಆಗ್ಬೇಕು, ಕೇಂದ್ರ ಆಗ್ಬೇಕಂತ. ಆ ತಾಲೂಕು ಕೇಂದ್ರ ಆಗ್ಬೇಕಾದಂತ ಆ ಒಂದು ಸಂದರ್ಭದಲ್ಲಿ
ಇನ್ನೂ ಕೂಡ ಈ ಪೇಟೆ ಬಹಳಷ್ಟು ಬೆಳಿಬೇಕಾದಂತ ಒಂದು ರೀತಿಯ ಅವಶ್ಯಕತೆ ಇದೆ, ಅದು ಅನಿವಾರ್ಯತೆ ಕೂಡ. ವಿಟ್ಲದಲ್ಲಿ ಪ್ರಾರಂಭಿಸಿದಂಥದ್ದು ಸುಜುಕಿ ಕಂಪನಿಯ ದ್ವಿಚಕ್ರ ವಾಹನವನ್ನು ವಿಟ್ಲದಂತಹ ಒಂದು ಸುಂದರವಾದಂತಹ ನಗರದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಯುತ್ತಿರುವಂತಹ ಒಂದು ನಗರದಲ್ಲಿ ಆರಂಭಿಸಿದ್ದು. ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಕರಾದಂತಹ ನೌಫಲ್ ರವರು ಹೇಳಿದ್ರು ವಿಟ್ಲದ ನರನಾಡಿ ಅಂತ ಹೇಳಿ. ನರನಾಡಿ ಏನು ಗೊತ್ತಿಲ್ಲ, ಕಳೆದ 25 ವರ್ಷಗಳ ಹಿಂದೆ ನಾವು ಕೂಡ ದ್ವಿಚಕ್ರ ವಾಹನವನ್ನು ಚಲಾಯಿಸ್ತಾ ಇದ್ದೇವೆ. ಅದು ಈ ದ್ವಿಚಕ್ರ ವಾಹನ ಸೈಕಲ್, ಅದು ಕೂಡ ನಾವು ಓನ್ ಆಗಿ ತೆಗೆಯಲಿಕ್ಕೆ ನಮಗೆ ಸಾಧ್ಯ ಆಗ್ತಿರ್ಲಿಲ್ಲ. ಆವಾಗ ನಾವು ಕರಿಯಪ್ಪನ ಅಂಗಡಿಯಿಂದ ಬಾಡಿಗೆ ಸೈಕಲ್ ಅನ್ನು ಪಡೆದು ಹೀಗೆ ಮೇಗಿನಪೇಟೆಗೆ ಒಂದು ರೌಂಡ್ ಹೊಡೆದು ಜೈನ ಬಸದಿಯಿಂದ 4 ಮಾರ್ಗದ ತನಕ ಕೈ ಬಿಟ್ಟು ಹೋಗ್ತಾ ಇದ್ದೇವೆ. ಅದೊಂದು ನೆನಪಿದೆ ನಮಗೆ ಅಲ್ವಾ MS ರವರೇ? ಕೃಷ್ಣ ಹರಿಗೆ ಕೂಡ ಗೊತ್ತಿರಬಹುದು. ಪ್ರಮುಖರಾದ ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ, MS ಮೊಹಮ್ಮದ್, ರಿಯಾಜ್ ಪರಂಗಿಪೇಟೆ, ಎಂಪ್ರೆನ್ಸ್ ಸ್ಥಾಪಕಾಧ್ಯಕ್ಷ ರಶೀದ್ ವಿಟ್ಲ ನೂತನ ಸಂಸ್ಥೆಗೆ ಶುಭ ಹಾರೈಸಿದ್ರು. PS ಮೋಟಾರ್ಸ್ನ ಪ್ರಥಮ ಶಾಖೆ ಇದಾಗಿದ್ದು, ಶುಭಾರಂಭದ ಪ್ರಯುಕ್ತ ವಾಹನ ಖರೀದಿಯಲ್ಲಿ 2,000 ಡಿಸ್ಕೌಂಟ್ ನೀಡಲಾಗುತ್ತದೆ ಎಂದು ಮಾಲಕರು ತಿಳಿಸಿದ್ದಾರೆ. ಪ್ರಥಮ ವಾಹನ ಖರೀದಿದಾರರಾದ ಇರ್ಷಾದ್ ಚಂದಡಿಕೆ, ಇಸ್ಮಾಯಿಲ್, ಸಫ್ವಾನ್, ANT ಟ್ರೇಡಿಂಗ್, BK ಅಬ್ದುಲ್ ಮುನೀರ್ ಅವರಿಗೆ ಕೀ ಹಸ್ತಾಂತರ ಮಾಡಲಾಯಿತು. ಅನಗ ಮೋಟಾರ್ಸ್ನ ವೆಂಕಟ್ ಪಾಣಿಯನ್, PS ಅಹಮದ್ ಬಶೀರ್, ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯರಾದ ಜಯಂತ್ CH, VKM ಅಶ್ರಫ್, PS ಅಬ್ದುಲ್ ಹಮೀದ್, ಶಾಕಿರ್ ಅಳಕೆ ಮಚಲು, ಇಕ್ಬಾಲ್ ಶೀತಲ್, ಇದ್ರಿಸ್ ಪೀಚೆ, ಅಬ್ದುಲ್ ಹಮೀದ್ ಬದ್ರಿಯಾ, ಕಲಂದರ್ ಪರ್ತಿಪಾಡಿ, VH ಅಶ್ರಫ್ ಹಾಚಿ, ಉಬೇದ್ ವಿಟ್ಲ ಬಜಾರ್, ಅಬುಬಕರ್ ಅನಿಲಕಟ್ಟೆ, ನೌಫಲ್ ಕುರ್ತಮುಗೀರು, ಸಂಸ್ಥೆಯ ಪಾಲುದಾರರಾದ ಅಬ್ದುಲ್ ಗಫೂರ್, ಅಬ್ದುಲ್ ಲತೀಫ್, ಮೊಹಮ್ಮದ್ ಸಲೀಂ ಈ ವೇಳೆ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.